ಮಂಗಳೂರಿನ ಸಂತ ಅಲೋಷಿಯಸ್ ಹೈಸ್ಕೂಲ್ ವಿಭಾಗ ವತಿಯಿಂದ ಇಂಟರ್ ಸ್ಕೂಲ್ ಎಕ್ಸ್ಟ್ರಾವಗಾನ್ಸಾ ಅಲೋತ್ಸವ 2018 ಆಯೋಜಿಸಲಾಗಿತ್ತು. ಇದರಲ್ಲಿ ನಗರದ ವಿವಿಧ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿದರು. ಸಂತ ಅಲೋಷಿಯಸ್ ಗೊಂಜಾಗಾ ಅವರ 450ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಸಂತ ಅಲೋಷಿಯಸ್ ಹೈಸ್ಕೂಲ್ನಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ನಡೆಯಲಿರುವ ಅಲೋತ್ಸವ 2018ಕ್ಕೆ ಚಾಲನೆ ದೊರಕಿತು. ಸಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೈಲಕೆರೆ ಡಾ ಭಾಸ್ಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಬಹುಮಾನಕ್ಕಾಗಿ ಸ್ಪರ್ಧೆ ಮಾಡಬಾರದು, ತಮ್ಮಲ್ಲಿರುವ ಪ್ರತಿಭೆಯನ್ನ ತೋರಿಸುವ ಸಲುವಾಗಿ ಸ್ಪರ್ಧೆ ಮಾಡಬೇಕು ಎಂದರು. Competition is most important. Without competition, one will not develop, one will not improve, one will not succeed. My dear children, don't get disheartened if you don't get any trophy, but the fact that you have come here to compete is a great thing. In any competition, only few may succeed, but it should be a stepping stone for the children who have failed to get the awards or the trophy. Don't get disheartened. Continue your practices and your idea of achieving these things these days. You go on trying, and definitely you will succeed one day in the future. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಶಾಲಾ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಪುರ್ತಾದೋ ಅವರು ಸ್ವಾಗತಿಸಿದರು. Today and tomorrow we are going to have 2 days of extravaganza, and the theme, as you see, theme is Ignite to Excel. We want all of you to give ignition to yourself, showcase your talents, and then excel in that. And the platform is right here for you. Dear students from different schools, I would like all of you to make use of this opportunity, this stage, this platform, and showcase your talents. ವೇದಿಕೆಯಲ್ಲಿ ಉಪಪ್ರಾಂಶುಪಾಲರಾದ ಗೋಪಾಲ, ಕಾರ್ಯಕ್ರಮದ ಸಂಯೋಜಕರಾದ ಜಾನ್ ಚಂದ್ರಶೇಖರ್, ರೆವರೆಂಡ್ ಫಾದರ್ ಲಿಯೋ ಡಿಸೋಜಾ, ಪಿಟಿಎ ಉಪಾಧ್ಯಕ್ಷರಾದ ಮಹೇಶ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು. सैया तेरा ट्रिपे ಮೆಹಂದಿ ಸ್ಪರ್ಧೆ, ನಗೆ ಹಬ್ಬ, ವೆಸ್ಟರ್ನ್ ಡ್ಯಾನ್ಸ್ ಸೇರಿದಂತೆ ಇನ್ನಿತರ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ವಿಜೇತ ಶಿಕ್ಷಣ ಸಂಸ್ಥೆಗೆ ಗಣ್ಯರು ಬಹುಮಾನವನ್ನ ವಿತರಿಸಿದ್ರು. ಕ್ಯಾಮರಾಮ್ಯಾನ್ ಶರತ್ ಸಾಲಿಯನ್ ಜೊತೆ ನಗೇಶ್ ಕಾವೂರು, ವಿಪೋ ನ್ಯೂಸ್ 24/7 ಮಂಗಳೂರು.